ಹಲೋ ನಮಸ್ತೆ. ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ರಸಂ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಅಥವಾ ಮಿಲಿಟರಿ ಹೋಟೆಲ್ಗಳಲ್ಲಿ ಕುಡಿತೀವಲ್ವಾ, ಆ ಥರ ಖಡಕ್ ಆಗಿರುವ ರಸಮನ್ನು ಜೀರಿಗೆ, ಕಾಳುಮೆಣಸು ಮತ್ತು ಪುದೀನ ಸೊಪ್ಪು ಹಾಕಿ ಹೇಗೆ ತುಂಬನೇ ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಒಂದ್ಸರಿ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಬಾಯಿಗೆ ತುಂಬ ರುಚಿ ಕೊಡುವ ಖಡಕ್ಕಾಗಿರುವಂತಹ ಜೀರಿಗೆ, ಕಾಳುಮೆಣಸು ಮತ್ತು ಪುದೀನ ಸೊಪ್ಪಿನ ರಸಮನ್ನು ಹೇಗೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರಸಮ್ ಮಾಡಲಿಕ್ಕೆ 2 ನಾಟಿ ಟೊಮೆಟೊನ ತಗೊಂಡಿದ್ದೀನಿ. ನಾಟಿ ಟೊಮೆಟೊ ಇದ್ದರೆ ತುಂಬಾ ಒಳ್ಳೆಯದು. ಅದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ಅದಾದ ನಂತರ ನಿಮಗೆ ರುಚಿಗೆ ಎಷ್ಟು ಹುಣಸೆ ಹಣ್ಣು ಬೇಕು ನೋಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ಳಿ. ಈ ಥರ ಬಿಡಿಸ್ಬಿಟ್ಟು ಹಾಕೊಳ್ಳಿ. 1 ಲೋಟದಷ್ಟು ಉಗುರು ಬೆಚ್ಚಗಿನ ನೀರನ್ನು ಇದಕ್ಕೆ ಹಾಕೋಬೇಕು. ಹಾಕಿ ಒಂದು 10 ನಿಮಿಷ ಬಿಟ್ಟು ಅದಾದ ನಂತರ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಚುಕಿ ಬಿಟ್ಟು ಅದರ ರಸನ ತೆಗೆದು ಸಪ್ರೇಟಾಗಿ ಇಡಬೇಕು. ಅದರ ಸಿಪ್ಪೆನೆಲ್ಲ ಬಿಸಾಡಿಬಿಡಬೇಕು. ಹುಣಸೆ ಹಣ್ಣು ಮತ್ತು ಟೊಮೆಟೊ ಹಣ್ಣಿನ ರಸ ರೆಡಿ ಆಗಿದೆ. ಈಗ ರಸಮ್ ಪೌಡರ್ ಮಾಡ್ಕೊಳ್ಳೋಣ. ರಸಮ್ ಪುಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ. ಅದಾದ ನಂತರ 1.5 ಸ್ಪೂನಷ್ಟು ಕಾಳುಮೆಣಸು, 1.5 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ತೊಗರಿಬೇಳೆ, 4 ಕಾಳುಮೆಣಸು ಹಾಕ್ಕೊಂಡು ಮೊದಲು ಹುರ್ಕೋಬೇಕು. ಬೇಕಿದ್ರೆ ಒಂದು ಸ್ವಲ್ಪ ಮೆಂತೆ ಆಮೇಲೆ ಕೊತ್ತಂಬರಿ ಬೀಜನೂ ಹಾಕೋಬಹುದು. ಬಟ್ ಮೇನ್ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಕಾಳುಮೆಣಸು ಮತ್ತು ಜೀರಿಗೆ. ಇದನ್ನ ಹುರ್ಕೊಂಡು ನಾವು ರಸಂ ಪುಡಿ ಮಾಡ್ಕೋಬೇಕಾಗುತ್ತೆ. ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಪೌಡರ್ ಮಾಡ್ಕೊಳ್ಳೋಣ. ರಸಂ ಪುಡಿ ತುಂಬ ನುಣ್ಣಗೆ ಆಗೋದ್ರಿಂದ ಬೇಕಾಗಿಲ್ಲ. ಸ್ವಲ್ಪ ತರಿ ಇದ್ರೂ ರಸಂ ತುಂಬ ಚೆನ್ನಾಗಿ ಬರುತ್ತೆ. ರಸಂ ಪುಡಿ ರೆಡಿಯಾಗಿದೆ. ಇವಾಗ ಇದನ್ನ ಒಂದು ಬೌಲಿಗೆ ತೆಗೆದಿರ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಮತ್ತು ರಸಂ ಪುಡಿನ ಒಟ್ಟಿಗೆ ನಾವು ರಸಂಗೆ ಹಾಕೋಬಹುದು. ಇದಾದ ನಂತರ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 8 ರಿಂದ 10 ಬೆಳ್ಳುಳ್ಳಿನ ಚಂದ ಮಾಡಿ ಜಜ್ಜಿಬಿಟ್ಟು ರೆಡಿ ಇಟ್ಕೊಳ್ಳಿ. ಒಗ್ಗರಣೆಗೆ ಬೆಳ್ಳುಳ್ಳಿ ರೆಡಿ ಆಗಿದೆ. ಈಗ ರಸಂ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ರಸಂ ಮಾಡುವ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಕಾದ ನಂತರ ಮೀಡಿಯಂ ಉರಿ ಇಟ್ಕೊಂಡು ಬೆಳ್ಳುಳ್ಳಿನ, ಜಜ್ಜಿದ ಬೆಳ್ಳುಳ್ಳಿ ಮತ್ತು 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಒಳ್ಳೆ ಫ್ಲೇವರ್ ರಸಂ ಬರುತ್ತೆ. ಬೆಳ್ಳುಳ್ಳಿ ಇಷ್ಟು ಫ್ರೈ ಆದ ನಂತರ ಇವಾಗ ನಾವು ಹುಣಸೆ ಹಣ್ಣು ಮತ್ತು ಟೊಮೆಟೊ ರಸನ ಹಾಕೋಬೇಕು. ಟೊಮೆಟೊ ರಸನ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ನಾನೊಂದು 3 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಕದಡ್ಬಿಟ್ಟು ಉಪ್ಪು ಹಾಕಿ ನಾವು ಮೊದಲು ಇದನ್ನ ಬೇಯಿಸ್ಕೋಬೇಕು. ಉಪ್ಪು ಹಾಕಿ ಮುಚ್ಚಿಟ್ಟು ಒಂದು 4 ನಿಮಿಷ ಚೆನ್ನಾಗಿ ರಸನ ಕುದಿಸ್ಕೊಳ್ಳಿ. ಬೆಂದಾದ ನಂತರ ನಾವಿವಾಗ ರೆಡಿ ಮಾಡಿಟ್ಟಿರುವಂತಹ ರಸಂ ಪುಡಿನ ಹಾಕೊಳ್ಳೋಣ. ಟೊಮೆಟೊ ಮತ್ತು ಹುಣಸೆಹಣ್ಣಿನ ರಸ ಚೆನ್ನಾಗಿ ಬೆಂದಿದೆ. ಇವಾಗ ರಸಂ ಪುಡಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಬೇಕಾದರೆ ಇಂಗು ಕೂಡ ಹಾಕೋಬಹುದು. ರಸಂ ಪುಡಿ ಹಾಕಿದ ನಂತರ ರಸಂ ಒಂದು 3 ನಿಮಿಷ ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಿಗೆ ನಾವು ಪುದೀನ ಸೊಪ್ಪನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಒಗ್ಗರಣೆ ಹಾಕುವಂತಹ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಪುದೀನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಪುದೀನ ಸೊಪ್ಪನ್ನು ಜಜ್ಜಿಬಿಟ್ಟು ಹಾಕ್ತಾರೆ ಅಥವಾ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಿನೂ ಹಾಕ್ಕೊತಾರೆ. ಹಾಕಬೇಕಾದ್ರೂ ಹಾಕ್ಬೋದು. ಬಟ್ ಹಸಿ ಫ್ಲೇವರ್ ಇಷ್ಟ ಇಲ್ಲದವರು ಈ ಥರ ಕೂಡ ಮಾಡ್ಕೋಬಹುದು. ರಸಮ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಕೊನೆಯದಾಗಿ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆಯಿಲಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ಹಸಿ ಪುದೀನ ಸೊಪ್ಪನ್ನು ಕೂಡ ಕ್ರಷ್ ಮಾಡಿ ಹಾಕೋಬಹುದು. ರಸಂ ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ ರಸಂ. ನಾವು ನಾನ್ ವೆಜ್ ಹೋಟೆಲ್ಗಳಲ್ಲಿ, ಮಿಲಿಟರಿ ಕ್ಯಾಂಟೀನ್ಗಳಲ್ಲಿ ತಿಂತೀವಲ್ವ, ಆ ಥರ ತುಂಬಾ ಖಡಕ್ಕಾಗಿದೆ, ತುಂಬಾ ಚೆನ್ನಾಗಾಗಿದೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾವು ಜಾಸ್ತಿ ಹೊತ್ತು
ಸ್ಟವ್ ಮೇಲೆ ರಸಮನ್ನು ಬಿಡಬಾರ್ದು, ಇಮಿಡಿಯೇಟ್ ಆಗಿ ಸ್ಟವ್ ಆಫ್ ಮಾಡಿ ರಸಮನ್ನು ಯೂಸ್ ಮಾಡ್ಬೋದು. ಈ ಖಡಕ್ ರಸಮ್ ಕುಡಿಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಕುಡಿಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಶೀತ ಆದರೆ ಕೂಡ ಒಳ್ಳೆಯದು. ಅದೇ ಥರ ನಮಗೆ ನಾನ್ ವೆಜ್ ತಿಂದಾಗ ಬೇಗ ಜೀರ್ಣ ಆಗಬೇಕು ಅಂತಂದ್ರೂ ಈ ರಸಮ್ ಮಾಡಿ ಕುಡಿಬೋದು. ಬಾಯಿಗಂತೂ ಅದ್ಭುತವಾದ ರುಚಿ ಕೊಡುತ್ತೆ. ನಾನು ಆ್ಯಕ್ಚುಲಿ ಈ ಥರ ಮಾಡುವಂಥ ರಸಮ್ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ. ಒಂದ್ಸರಿ ಈ ರಸಮನ್ನು ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.